ಕರಾವಳಿ ಭಾಗದಲ್ಲಿ ಅಂಫಾನ್ ಚಂಡಮಾರುತದ ಅಬ್ಬರ ಜೋರಾಗಿದೆ. ಬಂಟ್ವಾಳ ತಾಲೂಕಿನಲ್ಲೂ ಕೂಡ ವ್ಯಾಪಕವಾಗಿ ಮಳೆ ಸುರಿತಾ ಇದೆ. ಎಡೆಬಿಡದೆ ಸುರಿದಂತಹ ಮಳೆಯಿಂದಾಗಿ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ. ಭಾರೀ ಮಳೆಗೆ ರಸ್ತೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಕೆಸರುಮಯವಾಗಿದೆ. ಈ ಭಾಗದಲ್ಲಿ ನಾವು ಗಮನಿಸಬಹುದು, ಮುಖ್ಯವಾಗಿ ರಸ್ತೆ ಕಾಮಗಾರಿಗಳು ನಡೀತಾ ಇದೆ. ಅದರಿಂದಾಗಿ ಪರಿಸ್ಥಿತಿ ಮತ್ತಷ್ಟು ಹದಗೆಟ್ಟು ಹೋಗಿದೆ ಅನ್ನುವಂಥದ್ದನ್ನು ನಾವು ಗಮನಿಸಬಹುದು. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂದೀಪ್ ಸಾಲಿಯನ್. ಹಲೋ ಸಂದೀಪ್. ನಮಸ್ತೆ ಗೌತಮ್. ಎಸ್, ಹೇಗಿದೆ ಬಂಟ್ವಾಳ ತಾಲೂಕಿನಲ್ಲಿ ಮಳೆಯ ಅಬ್ಬರಕ್ಕೆ ಸಂಬಂಧಪಟ್ಟ ಹಾಗೆ ಡೀಟೇಲ್ಸ್ ಅಂತ? ಅಂಫಾನ್ ಚಂಡಮಾರುತದ ಸೈಕ್ಲೋನ್ ಪರಿಣಾಮವಾಗಿ ಬಂಟ್ವಾಳ ತಾಲೂಕಿನಲ್ಲಿ ನಿನ್ನೆ ರಾತ್ರಿಯಿಂದ ಇವತ್ತು ಬೆಳಗಿನವರೆಗೆ ಸಾಕಷ್ಟು ಮಳೆಯಾಗಿದೆ. ರಾತ್ರಿ ಒಂದು ಮಧ್ಯರಾತ್ರಿಯ ಬಳಿಕದಿಂದ ಎಡಬಿಡದೆ ನಿರಂತರವಾಗಿ ಮಳೆ ಸುರಿತಾ ಇದೆ. ಕಳೆದ ಕೆಲ ದಿನಗಳಿಂದ ಒಂದು ದಕ್ಷಿಣ ಕನ್ನಡ ಜಿಲ್ಲೆ ಕೆಲ ಒಳ ಪ್ರದೇಶಗಳಲ್ಲಿ ಮಾತ್ರ ಅಂದ್ರೆ ಒಂದು ಸುಬ್ರಹ್ಮಣ್ಯ ಆ ಭಾಗದಲ್ಲಿ ಮಾತ್ರ ಮಳೆ ಹಾಕಿತ್ತು. ಬಂಟ್ವಾಳ ಭಾಗದಲ್ಲಿ ಸಾಕಷ್ಟು ಸಂಜೆ ವೇಳೆಗೆ ನಿರಂತರವಾಗಿ ಕಾರ್ಮೋಡ ಕವಿದು ಜೋರು ಗಾಳಿ ಸಿಡಿಲು ಬರ್ತಿತ್ತು. ಅದು ಯಾವುದೇ ಕಾರಣಕ್ಕೂ ಮಳೆ ಬಂದಿರಲಿಲ್ಲ. ಆದ್ರೆ ನಿನ್ನೆ ಸುರಿದ ಮಳೆ ಸಾಕಷ್ಟು ಒಂದು ಮಳೆಗಾಲದ ಒಂದು ವಾತಾವರಣವನ್ನು ಇಲ್ಲಿ ಸೃಷ್ಟಿ ಮಾಡಿ ಸಾಕಷ್ಟು ಯಥೇಚ್ಛವಾಗಿ ಮಳೆ ಆಗಿದೆ. ಎಡೆಬಿಡದೆ ಮಳೆ ಆಗಿದೆ. ಬಂಟ್ವಾಳ ತಾಲೂಕಿನಲ್ಲಿ ಒಟ್ಟು ಒಂದು ಇವತ್ತಿನ ಕಂದಾಯ ಇಲಾಖೆ ರಿಪೋರ್ಟ್ ಪ್ರಕಾರ 53.3 ಮಿಲಿಮೀಟರ್ ಮಳೆ ಆಗಿದೆ. ಇನ್ನು ಈ ಏನು ಅಂದ್ರೆ ಗಾಳಿಯ ಒಂದು ಪ್ರಮಾಣ ಈ ಭಾಗದಲ್ಲಿ ಸ್ವಲ್ಪ ಕಡಿಮೆ ಇದೆ ಕಾರಣಕ್ಕಾಗಿ ಅಂತಹ ದೊಡ್ಡ ಯಾವುದೇ ರೀತಿ ಅನಾಹುತಗಳನ್ನೋದಿಲ್ಲ. ಆದ್ರೆ ಇಲ್ಲಿ ಗಮನಿಸಬೇಕಾದಂತದ್ದು ಬಂಟ್ವಾಳ BC ರೋಡ್ ನಿಂದ ಪುಂಜಾಲಕಟ್ಟೆವರೆಗಿನ ಒಂದು ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಕಾಮಗಾರಿ ನಡೀತಿದೆ. ಕಳೆದ ಕೆಲ ದಿನಗಳ ಹಿಂದೆ ಲಾಕ್ಡೌನ್ ಪರಿಣಾಮದಿಂದಾಗಿ ರಸ್ತೆ ನಿರ್ಮಾಣ ಕಾಮಗಾರಿ ಸ್ವಲ್ಪ ನಿರ್ಮಾಣ ಕಾರ್ಯಕ್ಕೆ ಸ್ವಲ್ಪ ಬ್ರೇಕ್ ಬಿದ್ದಿತ್ತು. ಆದ್ರೆ ಆ ಬಳಿಕ ಈಗ 3ನೇ ಹಂತದ ಯಾವುದು ಲಾಕ್ಡೌನ್ ವ್ಯವಸ್ಥೆ ಬಂತ ಆ ಬಳಿಕ ಸ್ವಲ್ಪ ಕಾಮಗಾರಿ ಚುರುಕು ಪಡೆದಿದೆ. ಅದು ಈಗ ಅಲ್ಲಿ ರಸ್ತೆಯ ಹಿಕ್ಕೆಲಗಳಲ್ಲಿ ಹೊಂಡ ತೆಗೆದಿರಬಹುದು ಮತ್ತು ಮಣ್ಣು ಹಾಕುವಂತ ಕಾಮಗಾರಿ ಕೆಲಸದಿಂದಾಗಿ ನಿನ್ನೆ ಸುರಿದ ಈ ಮಳೆಗೆ ಸಂಪೂರ್ಣ ಇದೊಂದು ಕೆಸರು ಕಂಬಳದಂತಾಗಿದೆ. ರಸ್ತೆಗಳಲ್ಲೆಲ್ಲ ನೀರು ತುಂಬಿಕೊಂಡು ಸ್ವಲ್ಪ ಈ ಧರ್ಮಸ್ಥಳ ರಸ್ತೆಯಲ್ಲಿ ಹೋಗುವಂತ ಪ್ರಯಾಣಿಕರು ಸ್ವಲ್ಪ ಪರದಾಡುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಅಂಗಡಿಯ ಮುಂಭಾಗಗಳಲ್ಲಿ ಹೊಂಡಗಳನ್ನು ತೆಗೆದ ಪರಿಣಾಮವಾಗಿ ಅಂಗಡಿಗಳಿಗೆ ಗ್ರಾಹಕರು ಅಥವಾ ಅಲ್ಲಿ ವ್ಯವಹಾರಸ್ಥರು ಹೋಗುವಾಗ ತುಂಬಾ ಒಂದು ತೊಂದರೆ ಪಡುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಗೌತಮ್, ಎಸ್, ಅಂದ್ರೆ ಈ ಒಂದು ಪರಿಸ್ಥಿತಿ ಈಗ ಮಳೆಗಾಲ ಆರಂಭಗೊಳ್ಳುವ ಮೊದಲು ಸರಿಯಾಗಬಹುದು ಅಥವಾ ಮಳೆಗಾಲದ ಉದ್ದಕ್ಕೂ ಕೂಡ ಪರದಾಡಬೇಕಾಗಿರುವಂತ ಪರಿಸ್ಥಿತಿ ಉದ್ಭವ ಆಗಬಹುದಾ ಕಾಮಗಾರಿಗೆ ಸಂಬಂಧಪಟ್ಟ ಹಾಗೆ ಅಂತ? ಈ ಪರಿಸ್ಥಿತಿ ಇನ್ನು ಸ್ವಲ್ಪ ಮುಂದುವರಿಯುವಂತ ಲಕ್ಷಣಗಳು ಇದೆ ಗೌತಮ್. ಯಾಕಂತ ಹೇಳಿದ್ರೆ ಈ ಲಾಕ್ ಡೌನ್ ಯಾವಾಗ ಆರಂಭವಾಯಿತು ಈ ಸಂದರ್ಭದಲ್ಲಿ ಗುತ್ತಿಗೆದಾರರು ಈ ಕಾಮಗಾರಿಗಳನ್ನು ನಡೆಸಿದ್ರೆ ಇಷ್ಟೊತ್ತಿಗೆ ಮುಗಿಬೇಕಿತ್ತು. ಅಂದ್ರೆ ನಿರೀಕ್ಷೆಯಂತೆ ಯಾವಾಗ ಈ ಹೆದ್ದಾರಿ ಕಾಮಗಾರಿನ ಆರಂಭ ಮಾಡಿತಾ ಇದರ ನಿರೀಕ್ಷೆ ಏನಿತ್ತು ಅಂತ ಹೇಳಿದ್ರೆ ಮಳೆಗಾಲ ಆಗುವ ಮೊದಲೇ ಈ ಒಂದು ಹೆದ್ದಾರಿ ಕಾಮಗಾರಿನ ಪೂರ್ಣಗೊಳಿಸಬೇಕು ಅನ್ನೋದು ಇತ್ತು. ಈ ನಿಜವಾಗಿ ಇಷ್ಟೊತ್ತಿಗಾಗ್ಲೇ ಇದೊಂದು ವಾಹನ ಸಂಚಾರಕ್ಕೆ ಮುಕ್ತವಾಗಬೇಕಾಗಿದ್ದಂತ ರಸ್ತೆ ಅದು ಯಾವಾಗ ಈ ಲಾಕ್ಡೌನ್ ಒಂದು ಪ್ರಾರಂಭ ಆಯ್ತು. ಇದರಿಂದಾಗಿ ಸುಮಾರು 1.5 ತಿಂಗಳ ಕಾಲ ಈ ಒಂದು ರಸ್ತೆ ನಿರ್ಮಾಣ ಕಾಮಗಾರಿಗೆ ಹಿಂದೆ ಹೋಗುವಂತಾಗಿದೆ. ಈಗ ಕಳೆದ ಕೆಲ ದಿನಗಳಷ್ಟೇ ರಸ್ತೆ ವಾಪಸ್ ಇದರ ನಿರ್ಮಾಣ ಕಾಮಗಾರಿ ಪುನರಾರಂಭಗೊಂಡಿರುವಂತದ್ದು. ಈಗ ಇಲ್ಲಿ ಸಾಕಷ್ಟು ಈ ಪೈಪ್ಲೈನ್ ಸಮಸ್ಯೆ ಇರ್ಬೋದು, ಮತ್ತೆ ಇನ್ನು ಕೆಲವೊಂದು ಭಾಗಗಳಲ್ಲಿ ಮೋರಿ ನಿರ್ಮಾಣ ಕಾಮಗಾರಿ ಇರುವಂತದ್ದು ಇದು ಇನ್ನೂ ಕೂಡ ಬಾಕಿ ಇರುವುದರಿಂದ ಈಗಾಗಲೇ ಮಳೆ ಆರಂಭವಾಗಿದೆ. ಇನ್ನು ಮುಂಗಾರು ಆರಂಭವಾಗ್ಲಿಕ್ಕೆ ಜೂನ್ ಸಂದರ್ಭದಲ್ಲಿ ಇನ್ನಷ್ಟು ಮುಂಗಾರು ಕೂಡ ಆರಂಭವಾಗ್ಲಿಕ್ಕಿದೆ. ಈ ಸಂದರ್ಭದಲ್ಲಿ ಇದು ಪೂರ್ಣ ಆಗುವಂತ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ. ಮಳೆಗಾಲ ಆರಂಭವಾದ ತಕ್ಷಣ ಎಲ್ಲಾ ಕಾಮಗಾರಿಗಳು ರಸ್ತೆ ಅಂದ್ರೆ ನಿರ್ಮಾಣ ಕಾಮಗಾರಿಗಳು ತುಂಬಾ ನಿಧಾನಗತಿ ಆಗುವುದರಿಂದ ಮತ್ತೆ ಮಳೆಗಾಲದಲ್ಲಿ ಹೆಚ್ಚಿನ ಕೆಲಸಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಆಗದಿರುವ ಕಾರಣಕ್ಕಾಗಿ ಇದು ಇನ್ನೂ ಸ್ವಲ್ಪ ಹೆಚ್ಚಿನ ಒಂದು ವಿಳಂಬ ಆಗುವ ಲಕ್ಷಣಗಳು ಗೋಚರಿಸ್ತಾ ಇದೆ. ಎಸ್, ಥ್ಯಾಂಕ್ ಯು ಸಂದೀಪ್ ತಮ್ಮ ಎಲ್ಲ ಮಾಹಿತಿಗಾಗಿ. ಎಸ್, ಬಂಟ್ವಾಳ ವ್ಯಾಪ್ತಿಯಲ್ಲೂ ಕೂಡ ಭಾರೀ ಮಳೆ ಸುರಿದಿದೆ. ನಿನ್ನೆ ರಾತ್ರಿಯಿಂದಲೇ ಸುರಿದಿರುವಂತಹ ಮಳೆಯ ಅಬ್ಬರಕ್ಕೆ ಅನೇಕ ಕಡೆಗಳಲ್ಲಿ ಅವಾಂತರಗಳಾಗಿದೆ. ಮುಖ್ಯವಾಗಿ ಹೆದ್ದಾರಿ ಕಾಮಗಾರಿ ನಡೀತಾ ಇರುವಂತಹ ಬಂಟ್ವಾಳದ ಬೈಪಾಸ್ನಿಂದ ಪುಂಜಾಲಕಟ್ಟೆಯವರೆಗೂ ಕೂಡ ಇದೇ ರೀತಿಯ ಅಧ್ವಾನಗಳು ಎದುರಾಗಿದೆ. ಅನೇಕ ಕಡೆಗಳಲ್ಲಿ ಮಣ್ಣನ್ನು ಅಗೆದು ಹಾಕಲಾಗಿದ್ದು ಅದು ಅಕ್ಕಪಕ್ಕದ ಮನೆಗಳು ತಗ್ಗು ಪ್ರದೇಶಗಳಿಗೆ ನುಗ್ಗುವಂತಹ ವಿಚಾರಗಳು ಕಂಡುಬಂದಿದೆ.